ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾ ಷಷ್ಠಿ ಉತ್ಸವದ ಸಂಭ್ರಮ ಕಳೆಗಟ್ಟಿದೆ. ಪಂಚಮಿಯ ದಿನವಾದ ಇಂದು ನೂರಾರು ಭಕ್ತರಿಂದ ಎಡೆ ಸ್ನಾನ ಹರಕೆ ಸೇವೆ ನಡೆಯಿತು. ಕುಕ್ಕೆ ದೇವಸ್ಥಾನದ ಪ್ರಾಂಗಣದಲ್ಲಿ ದೇವರ ನೈವೇದ್ಯದ ಮೇಲೆ ಭಕ್ತರು ಉರುಳು ಸೇವೆ ಮಾಡಿದ್ರು. ಆಗಮ ಪಂಡಿತರ ಮಾರ್ಗದರ್ಶನದಲ್ಲಿ ಎಡೆ ಸ್ನಾನ ಸೇವೆ ನಡೆಯುತ್ತಿದ್ದು, ನಿನ್ನೆಯಿಂದ ಪ್ರಾರಂಭವಾದ ಚಂಪಾ ಷಷ್ಠಿ ಉತ್ಸವ ನಾಳೆಯವರೆಗೆ ನಡೆಯಲಿದೆ. ನಾಳೆ ಪ್ರಾತಃ ಕಾಲ ವೈಭವದ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಭಕ್ತರಿಂದ ರಥದ ತೇರು ಎಳೆಯುವ ಉತ್ಸವ ನಾಳೆಯದ್ದಾಗಿದೆ.